ಬಂಟ್ವಾಳದ ಬಂಡಾರಿಬೆಟ್ಟುವಿನ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಅಕ್ಟೋಬರ್ 20ರಂದು ನಡೆದ ತುಳು ಚಲನಚಿತ್ರ ನಟ ರೌಡಿ ಶೀಟರ್ ಸುರೇಂದ್ರ ಬಂಟ್ವಾಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಈವರೆಗೆ ಒಟ್ಟು 9 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯದಲ್ಲಿ ಬಾಕಿಯಾಗಿದ್ದ ಇನ್ನು ಕೆಲವು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಹಣಕಾಸಿನ ಹಾಗೂ ವೈಯಕ್ತಿಕ ದ್ವೇಷದಿಂದ ಒಳಸಂಚು ನಡೆಸಿ ಆರೋಪಿಗಳು ಕೃತ್ಯ ನಡೆಸಿರುವುದಾಗಿ ಪೊಲೀಸರ ವಿಚಾರಣೆಯಿಂದ ತಿಳಿದುಬಂದಿದೆ. ಬಂಟ್ವಾಳ ಅಜೇಕಲ ನಿವಾಸಿ ಸತೀಶ್ ಕುಲಾಲ್ ಎಂಬಾತ ನಿರ್ಮರ್ಗ ನಿವಾಸಿ ಗಿರೀಶ್ ಎಂಬಾತನ ಜೊತೆಗೂಡಿ ಹತ್ಯೆ ನಡೆಸಿರುವುದು ಪೊಲೀಸರ ತನಿಖೆಯಿಂದ ತಿಳಿದುಬಂದಿದೆ. ಆರೋಪಿಗಳ ಪತ್ತೆಗಾಗಿ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಹಾಗೂ ಬಂಟ್ವಾಳ ಉಪವಿಭಾಗದ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ ಅವರ ಮಾರ್ಗದರ್ಶನದಲ್ಲಿ ಬಂಟ್ವಾಳ ಸಿಐಟಿಡಿ ನಾಗರಾಜ್ ಪ್ರಕರಣದ ತನಿಖೆ ನಡೆಸುತ್ತಿದ್ದು, ಎಸ್ಐಗಳಾದ ಅವಿನಾಶ್ ಎಚ್ ಗೌಡ, ಪ್ರಸನ್ನ ಎಂಎಸ್, ಸಂಜೀವ ಕೆ, ನಂದಕುಮಾರ್, ವಿನೋದ್ ರೆಡ್ಡಿ, ರಾಜೇಶ್ ಕೆವಿ, ಕಲೈಮರ್, ಕುಮಾರ್ ಖಾಂಬ್ಲೆ, ರವಿ ಬಿಎಸ್, ಚೆಲುವರಾಜ್ ಆರೋಪಿಗಳ ಪತ್ತೆಯ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಡಿಸಿಐಬಿ ಸಿಬ್ಬಂದಿಗಳು, ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳು ಹಾಗೂ ಜಿಲ್ಲೆಯ ವಿವಿಧ ಠಾಣೆಗಳ ನುರಿತ ಸಿಬ್ಬಂದಿಗಳನ್ನೊಳಗೊಂಡ 5 ವಿಶೇಷ ಪತ್ತೆ ತಂಡವನ್ನು ರಚಿಸಲಾಗಿತ್ತು. ಈಗ ಸುರೇಂದ್ರ ಅವರ ಮರ್ಡರ್ ವಿಚಾರದಲ್ಲಿ ಇವತ್ತಿಗೆ ನಮ್ಮದು ಇನ್ವೆಸ್ಟಿಗೇಷನ್ ಬಹಳ ಹಂತಕ್ಕೆ ಬಂದಿದೆ. ಅದರಲ್ಲಿ ನಾವು ಯಾರ್ಯಾರು ಆರೋಪಿಗಳಿದ್ದಾರೆ ಎಲ್ಲರಿಗೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಮೇನ್ ನಮ್ಮದು ಆರೋಪಿ ಇದ್ದಿದ್ದು ಆಕಾಶ್ ಭವನ್ ಚರಣ್. ಅವ್ರಿಗೆ ನಾವು ಬ್ಯಾಂಗ್ಳೂರು ಜೈಲಿಂದ ಕಸ್ಟಡಿ ತೊಗೊಂಡು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ತೊಗೊಂಡು ಬಂದಿದ್ದಾರೆ. ಮತ್ತು ಹಾಗೆ ಇನ್ನೊಬ್ಬ ಯಾರು ಮೇನ್ ಅಕ್ಯೂಸ್ ಇದ್ದರು ಪ್ರದೀಪ್, ಅವ್ರದ್ದು ಕೂಡ ಅರೆಸ್ಟ್ ಆಗಿದೆ. ಅದೇ ಥರ ವೆಂಕಟೇಶ್ದು ಕೂಡ ಅರೆಸ್ಟ್ ಆಗಿದೆ. ಮತ್ತು ಮೇನ್ ಯಾರಿಬ್ಬರು ಜನ ಮಾಡಿದ್ದಾರೆ, ಸತೀಶ್ ಮತ್ತು ಗಿರೀಶ್, ಅವ್ರದ್ದು ಕೂಡ ಅರೆಸ್ಟ್ ಆಗಿದೆ. ಸೊ ತನಿಖೆ ಇನ್ನು ಮುಂದೆ ನಡೆದಿದೆ. ಇನ್ನೂ ಒಂದು 2-3 ಜನ ಇರೋ ಸಾಧ್ಯತೆಗಳಿದೆ. ಅವ್ರನ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅದು ಅರೆಸ್ಟ್ ಆಗ್ತದೆ. ನಾವು ನೆಕ್ಸ್ಟ್ ಯಾರು ಮಾಡಿದ್ರು ಎಲ್ಲರದ್ದು ಕೂಡ ಅರೆಸ್ಟ್ ಆಗಿದೆ ಅಷ್ಟೇ. ಅದರಲ್ಲಿ ಬೇರೆ ಯಾವುದು ಇಲ್ಲ. ಅದರಲ್ಲಿ ಬೇರೆ ಯಾರು ಅದರಲ್ಲಿ ಇನ್ನೂ 2 ಅರೆಸ್ಟ್ ಆಗಲಿಕ್ಕೆ ಇದೆ. ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಪತ್ತೆ ಆಗಿದೆ. ಇನ್ನು ಸದ್ಯದಲ್ಲೇ ಅದು ಕೂಡ ಅರೆಸ್ಟ್ ಆಗುತ್ತೆ. ಪ್ರಮುಖ ಕಾರಣ ಅಂದರೆ ಎಲ್ಲರದ್ದು ಅವ್ರವ್ರದ್ದೇ ಕಾರಣ ಇದೆ. ಈಗ ಯಾರು ಶರಣ್ ಅಂತ ಇದ್ದಾನೆ, ಅವನೊಂದು ಹಳೆ ಕೇಸ್ನಲ್ಲಿ ಸುರೇಂದ್ರ ಹೇಳಿ ಮಾಡಿಸಿರೋದು ಅಂತ ಅವನಿಗೆ ಗ್ರಡ್ಜ್ ಇತ್ತು, ಪರ್ಸ್ನಲ್ ಗ್ರಡ್ಜ್. ಇನ್ನೂ ಒಂದು ಪ್ರದೀಪ್ ಅವ್ರಿಗೆ ಸಾಲ ತೊಗೊಂಡಿದ್ರು. ಸೊ ಸಾಲ ತೀರಿಸೋದು ಬಾಕಿ ಇದೆ ಅಂತ ಹೇಳ್ಬಿಟ್ಟು ಇತ್ತು. ವೆಂಕಟೇಶ್ಗೆ ಕೂಡ 30ರಿಂದ 35 ಲಕ್ಷ ತನಕ ಸಾಲ ಮಾಡಿರೋದಿದೆ. ಸೊ ಅದು ಕೂಡ ತೀರಿಸಲಿಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರವ್ರದ್ದೇ ಸ್ವಂತವಾದ ರೀಸನ್ನಿಂದ ದುಡ್ಡು ಕೊಟ್ಟಿದ್ದಾರೆ ಸತೀಶ್ಗೆ. ಅದರಲ್ಲಿ ಸ್ವಲ್ಪ ದುಡ್ಡಿತ್ತು, ಅದು ಇವ್ರ ಕಡೆಯಿಂದ ರಿಕವರ್ ಕೂಡ ಆಗ್ತಾಯಿದೆ. ಬಟ್ ಅವ್ರು ಹೇಳುವಷ್ಟು ನಮಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ದುಡ್ಡಂತೂ ಇತ್ತು, ಅದು ಕೂಡ ರಿಕವರ್ ಮಾಡ್ತಾರೆ.